कृत्तिवासाय उमामहेश्वराय परक्किल क्षेत्रवासाय महादेवाय नमः। ಸ್ಥಳ ಸಾಹಿತ್ಯ ಪರಕ್ಕಿಲ ಮಹಾದೇವನ ಸುತ್ತ ವಿಘ್ನ ನಿವಾರಕನಾದ ಮಧುರ ಮಹೇಶ್ವರನ ರಾಜ್ಯಗಳಿಗೆ ನಮಸ್ಕಾರ. ಚಿರಂಜೀವಿ ವಿನಾಯಕ ಚಿರಂಜೀವಿ ಸೌಭಾಗ್ಯಮಯ ಅಕ್ಷತಾಯ ವಿವಾಹ ಮಹೋತ್ಸವವು ನಿನ್ನೆತಾನೆ ಮಂಗಳಾದೇವಿ ಹಿರಿಯ ಸನ್ನಿಧಾನದಲ್ಲಿ ನಡೆಗಿ ಇಂದು ಪರಕ್ಕಿಲ ಮಹಾದೇವನ ಹಿರಿಯ ಸನ್ನಿಧಾನದಲ್ಲಿ ವಧು ಗೃಹ ಪ್ರವೇಶ ಕಾರ್ಯಕ್ರಮ ನಡೆಯುತ್ತಾ ಇದೆ. ಅದರಂಗವಾಗಿ ಮನೆಯ ಮನೆ ತಲೆಯ ಮೇಲೆ ಇಟ್ಟಿರುವಂತಹ ಪ್ರೀತಿಯ ದ್ಯೋತಕವಾಗಿ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟಿನ ಉಭಯ ಭಾಗವತರುಗಳ ಸಮ್ಮಿಲನದೊಂದಿಗೆ ಯಕ್ಷ ಗಾನವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಲಿರುವಂತಹ ಭಾಗವತರು ಬಡಗುತಿಟ್ಟಿನ ಸುಪ್ರಸಿದ್ಧ ಭಾಗವತರು. ಹಲವು ಮೇಳಗಳಲ್ಲಿ ವ್ಯವಸಾಯವನ್ನು ಮಾಡಿ ಪೆರ್ರೂರು ಮೇಳಗಳಲ್ಲಿ ಹಲವು ದಶಕಗಳ ಕಾಲ ತನ್ನ ಕಲಾ ಜೀವನವನ್ನು ಸಾಗಿಸಿ ಪ್ರಸ್ತುತ ಅಲ್ಲಲ್ಲಿ ತನ್ನ ಕಲಾ ಸೇವೆಯನ್ನು ಮಾಡುತ್ತಿರುವವರು ಸುಬ್ರಹ್ಮಣ್ಯ ತಾರೇಶ್ವರಿ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಮನೆಯವರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ತೆಂಕುತಿಟ್ಟಿನ ಭಾಗವತರಾಗಿ ಕರ್ನಾಟಕ ಮೇಳದಲ್ಲಿ ಕಲಾ ವ್ಯವಸಾಯವನ್ನು ಮಾಡಿ ಮದ್ದಳೆ ವಾದಕರಾಗಿ ರಂಗವನ್ನ ಪ್ರವೇಶಿಸಿ ಭಾಗವತರಾಗಿ ಮೆರೆದವರು ಪ್ರಸ್ತುತ ಎಡನೀರು ಗೋಪಾಲಕೃಷ್ಣ ಕೃಪಾಗೋಷ್ಠ ಯಕ್ಷಗಾನ ಮಂಡಳಿಯಲ್ಲಿ ಕಲಾ ಜೀವನವನ್ನು ಸಾಗಿಸುತ್ತಿರುವವರು ದಿನೇಶ್ ಅಮ್ಮಣ್ಣಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಡಗಿನ ಮದ್ದಳೆ ವಾದಕರಾಗಿ ಸಹಕರಿಸುವರು ಪ್ರಸ್ತುತ ಬಡಗುತಿಟ್ಟಿನ ಪ್ರಸಿದ್ಧ ಹಿರಿಯ ಮದ್ದಳೆಗಾರ ಶಂಕರ್ ಭಾಗವತ ಯಲ್ಲಾಪುರವರು ಸಹೃದಯಗಳು ವಿಗರ್ಭಿಗಳು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೆಂಕುತಿಟ್ಟಿನ ಚೆಂಡೆಯಲ್ಲಿ ಸಹಕರಿಸಲಿರುವವರು ಹಿರಿಯರು 3 ದಶಕಗಳಿಂದಲೂ ಕೂಡ ಅಧಿಕವಾಗಿ ಬೇರೆ ಬೇರೆ ಮೇಳಗಳಲ್ಲಿ ಕಲಾ ವ್ಯವಸಾಯವನ್ನು ಮಾಡಿ ಪ್ರಸ್ತುತ ಎಡನೀರು ಮೇಳದಲ್ಲಿ ಕಲಾ ಜೀವನವನ್ನು ಸಾಗಿಸುತ್ತಿರುವವರು ಬೇಲಕಮಂಜಲ ಸುಬ್ರಹ್ಮಣ್ಯ ಭಟ್. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಡಗಿನ ಚೆಂಡೆವಾದಕರು ಪ್ರಸ್ತುತ ಸಾರಿಗ್ರಾಮ ಮೇಳದಲ್ಲಿ ಕಲಾ ವ್ಯವಸಾಯವನ್ನು ಮಾಡುತ್ತಿರುವವರು ವೇಷಧಾರಿಯೇ ಹೌದು ಹಿಮ್ಮೇಳ ವಾದಕರಾಗಿ ಪ್ರಸಿದ್ಧಿಯನ್ನ ಪಡೆದವರು ಕೋಟಾ ಶಿವಾನಂದರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೆಂಕಿನ ಮದ್ದಳೆಯಲ್ಲಿ ನಮ್ಮ ಜೊತೆ ಸಹಕರಿಸುವವರು ವಿನಯಾಚಾರ್ಯ ಕಡಬಾಯವರು ಪ್ರಸ್ತುತ ಹನುಮಗಿರಿ ಮೇಳದ ಮದ್ದಳೆ ವಾದಕರು. ಇವರ ತಂದೆ ಕಡಬ ನಾರಾಯಣಾಚಾರ್ಯರು ಪದ್ಯಾಣ ಗಣಪತಿ ಭಟ್ರವರಿಗೆ ಒಟ್ಟು ಮದ್ದಳೆ ವಾದಕರಾಗಿ ಕಲಾ ಜೀವನವನ್ನು ಮಾಡಿದರು. ಅವರ ಸುಪುತ್ರ ವಿನಯಾಚಾರ್ಯ ಪ್ರಸ್ತುತ ಅದೇ ಪದ್ಯಾಣ ಗಣಪತಿ ಭಟ್ರವರಿಗೆ ಮದ್ದಳೆ ವಾದಕರಾಗಿ ಹನುಮಗಿರಿ ಮೇಳದಲ್ಲಿ ಸಹಕರಿಸ್ತಾ ಇದ್ದಾರೆ. ಅಂತಹ ವಿನಯಾಚಾರ್ಯ ಕಡಬ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಗಮಿಸಿದ ಎಲ್ಲ ಬಂಧುಗಳಿಗೆ ಬಾಂಧವರಿಗೆ ಶ್ರೋತೃಗಳಿಗೆ ಸ್ವಾಗತವನ್ನು ಬಯಸಿದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಪರಿಸಮಾಪನೆಗೊಳ್ಳಬೇಕು ಅಂತಿದ್ರೆ ತೆಂಕುತಿಟ್ಟಿರಲಿ ಬಡಗುತಿಟ್ಟಿರಲಿ ಕಾರ್ಯಕ್ರಮ ಆರಂಭವಾಗುವುದು ಗಣಪತಿ ಸ್ತುತಿಯ ಮೂಲಕವಾಗಿ. ಆ ಮದವೂರ ವಿಘ್ನೇಶ್ವರನ ಸ್ಮರಿಸದೆ ಯಾವುದೇ ಯಕ್ಷಗಾನ ಕಾರ್ಯಕ್ರಮ ಎನ್ನುವುದು ಆರಂಭವಾಗುವುದಿಲ್ಲ. ಅಂತ್ಯದಲ್ಲಿಯೂ ಕೂಡ ಭಗವಂತ ಮಹಾಗಣಪತಿಯನ್ನು ಆರಾಧನೆ ಮಾಡುವಂತಹದ್ದು ಕ್ರಮ. ಹಾಗಾಗಿ ಉಭಯ ಭಾಗವತರು ಕೂಡ ಗಣಪತಿ ಸ್ತುತಿಯನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿದ್ದಾರೆ. ಶ್ರೀ ಗುರು ಗಣಪತಿಭ್ಯೋ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ.
ಸದಾ ಕಾರ್ಯಾದ ಚಿಂತೆಯೇ ಏನು
ಸೊಗಸಾಗಿ ನಿರೂಪಿಸಿದ್ದಾರೆ. ಮುಂದೆ ದಾನೇಶ್ವರರ ಶ್ರೀಕಂಠದಿಂದ ಯಾವ ಹಾಡು ಬರಬಹುದು ಅಂತ ನೀವೆಲ್ಲ ನಿರೀಕ್ಷಿಸಿರಬಹುದು. ನಾವು ಗಾನ ವೈಭವಗಳಲ್ಲಿ ಕೃಷ್ಣನದ್ದು, ದೇವೇಂದ್ರನದ್ದು, ದಶರಥನ ಒಡ್ಡೋಲಗದ ಹಾಡನ್ನ ಕೇಳಿದ್ದೇವೆ. ಎಲ್ಲ ಭಾಗವತರುಗಳು ಕೂಡ ಹೆಚ್ಚಾಗಿ ದಶರಥನದ್ದು, ಕೃಷ್ಣನದ್ದು, ದೇವೇಂದ್ರನ, ಅರ್ಜುನನ ಒಡ್ಡೋಲಗದ ಹಾಡನ್ನ ಕೇಳಿರ್ತೇವೆ. ಆದ್ರೆ ದಾನೇಶ್ವರರು ಬಹಳ ಪ್ರಸಿದ್ಧಿ ಹೊಂದಿದಂತಹ ಪ್ರಸಂಗ ಪಾಪಣ್ಣ ವಿಜಯ ಗುಣಸುಂದರಿ ಪ್ರಸಂಗದ ಧಾರಣಿಪತಿ ಉಗ್ರಸೇನ. ಈ ಉಗ್ರಸೇನ ಒಡ್ಡೋಲಗದ ಹಾಡನ್ನ ಹಾಡಲಿದ್ದಾರೆ. Kalava mugita
ಕಾರ್ಯಗಳ ಅಂತರಸ್ಥಿತಿಯ ಅಂತರಸ್ಥಿತಿಯ Happy
ಪಂಚವಟಿಯ ಹಾಡನ್ನ ಬಹಳ ಸೊಗಸಾಗಿ ನಿರೂಪಿಸಿದ್ದಾನೆ. ಕವಿ ತನ್ನ ಕಾವ್ಯದಲ್ಲಿ ಯಾವುದೇ ಒಂದು ಪದ್ಯವನ್ನ ರಚನೆ ಮಾಡುವಾಗ ತನ್ನ ಮನೋಧರ್ಮಕ್ಕೆ ಅನುಗುಣವಾಗಿ ಕಾವ್ಯವನ್ನ ರಚಿಸ್ತಾನಂತೆ. ಅವನಿಗೆ ಅಂತಹ ಸ್ವಾತಂತ್ರ್ಯ ಇರುವಂತಹದ್ದಿದೆ. ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅವ ಆ ಕವಿಯನ್ನ ಪ್ರಜಾಪತಿ ಅಂತ ಕೊಂಡಾಡಿತು, ಬ್ರಹ್ಮ ಅಂತೆ. ಅವ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಕಾವ್ಯವನ್ನ ರಚಿಸುವಂತಹ ಸಾಮರ್ಥ್ಯವುಳ್ಳವನಾಗುತ್ತಾನೆ. ಹಾಗಾಗಿ ಕವಿಯ ಮನೋಧರ್ಮಕ್ಕೆ ಅನುಗುಣವಾಗಿ ರಚಿಸಿದಾಗ ಅದನ್ನ ಭಾಗವತರು ತನ್ನ ಮನೋಧರ್ಮಕ್ಕೆ ಅನುಗುಣವಾಗಿ ಹಾಡಬೇಕು ಅಂತಿದ್ರೆ ಹಿಮ್ಮೇಳದವರ ಸಹಕಾರ ಎನ್ನುವಂಥದ್ದು ಭಾಗವತರಿಗೆ ಸದಾ ಬೇಕಾಗ್ತದೆ. ಯಾಕೆಂತ ಕೇಳಿದರೆ ಭಾಗವತರು ತಾನೊಬ್ಬನೇ ಹಾಡುವುದಲ್ಲ, ಅದಕ್ಕೆ ಪೂರಕವಾಗಿ ಚೆಂಡೆ ಮದ್ದಳೆಯವರ ಸಹಕಾರ ಎನ್ನುವುದು ಯಾವತ್ತೂ ಬೇಕಾಗ್ತದೆ. ವಿನಯ ಆಚಾರ್ಯರು ಬಹಳ ಸೊಗಸಾಗಿ ತನ್ನ ಕೈಕೆಳಕವನ್ನು ತೋರಿಸಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ ಅಮ್ಮಣ್ಣಾಯರು ಶೂರ್ಪಣಕಿಯ ಶೃಂಗಾರವನ್ನು ತೋರಿಸಿದರೆ ಧಾರೇಶ್ವರರು ಯಾರ ಶೃಂಗಾರ ರಸದತ್ತ ಹೋಗಬಹುದು ಅಂತ ನಾವು ನಿರೀಕ್ಷಿಸಿದ್ದೇವೆ. ಯಾಕೆಂತ ಕೇಳಿದ್ರೆ ಹಲವಾರು ಪ್ರಸಿದ್ಧ ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ. ಕವಿರತ್ನ, ಕಾಳಿದಾಸ ಇರಬಹುದು, ದೇವಿ ಚಿತ್ರಾವತಿ ಮೊದಲಾದಂತಹ ಪ್ರಸಂಗಗಳಲ್ಲಿ ಅದ್ಭುತ ಭಾಗವತಿಕೆಯನ್ನು ಮಾಡಿ ಜನಮಾನಸದಲ್ಲಿ ಇನ್ನೂ ಕೂಡ ಪದಗಳೆಲ್ಲ ಅತ್ಯುತ್ತಿ ನಿಂತಹ ಕಾಲ. ಹಾಗಾಗಿ ಧಾರೇಶ್ವರರು ನಮ್ಮನ್ನೆಲ್ಲ ರಂಜಿಸಬೇಕು ಅಂತ ಅವರಲ್ಲಿ ಕೇಳುತ್ತಾರೆ. ಪನ್ನಗ ಸುವೇಣಿಯ ಕಾಣುಗ ಪನ್ನಗ ಸುವೇಣಿಯ ಕಾಣುಗ ಪನ್ನಗ ಕನ್ನಿಗೆ ಕಂಡು ಪನ್ನಗ ಕನ್ನಿಗೆಯ ಕಂಡು
ಯಾರೇ ನೀನು ಭುವನ ಬೇಳು ಸುರನ ನಾಡಿಯ ನಾಗಡಿ ಯಾರೇ ನೀನು ಭುವನ ಮೋಹಿನಿ ಯಾರೇ ನೀನು ಭುವನ ಮೋಹಿನಿ ಯಾರೇ 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 ನೀನು ಯಾರೇ ನೀನು ಭುವನ ಮೋಹಿನಿ ಏಳು ಸೂರನ ನಾರಿಯೇ ಚೆಲುವೆ ಏಳು ಸೂರನ ನಾರಿಯೇ ಸುರನ ನಾರಿಯೇ ಸುರನ ನಾರಿಯೇ ಚೆಲುವಿನ ಗಡಿ ಏಳು ಸೂರನ ನಾರಿಯೇ ಚೆಲುವಿನ ಗಡಿ ಯಾರೇ ಯಾರೇ ಯಾರ ನೀನು ಭುವನ ಮೋಹಿನಿ ಏಳು ಸುರರ ನಾರಿಯೇ ಚೆಲುವಿನ ಗಡಿ ಏಳು ಸುರರ ನಾರಿಯೇ ಚೆಲುವೆ ನೀರೆ ನಾನು ನಿದ್ರಾವನಿಗೆ ಸೀರೆ ಸೆರಗ ಮರೆಯುಡಿ ನೀರೆ ನಿದ್ರಾವನಿಗೆ ಸೀರೆ ಸೆರಗ ಮರೆಯುಡಿ ನೀರೆ ನಾನು ನಿದ್ರಾವನಿಗೆ ಸೀರೆ ಸೆರಗ ಮರೆಯುಡಿ ಯಾರೇ
Hare
ಕರ್ನಾಟಕ ಮೇಳದಲ್ಲಿ ದಿನೇಶ್ ಅಮ್ಮಣ್ಣಯ್ಯನಿಗೆ ಮದ್ದಳೆ ಸಾಟಿಯನ್ನು ನೀಡುತ್ತಾ ಇದ್ದವರು ಪ್ರಭಾಕರ್ ಗೋರೆಯವರು, ಚೆನ್ನೈಯಲ್ಲಿ ಸುಬ್ರಹ್ಮಣ್ಯ ಭಟ್ ಅವರಿದ್ದರು. ಅದೇ ಈ ಮೇಳದಲ್ಲಿ ಎರಡನೇ ಮೇಳ ಆರಂಭವಾಗುವಂತಹ ಹೊತ್ತಿಗೆ ವಿನಯಾಚಾರ್ಯ ಕಡಬ ಅವರು 2 ವರ್ಷ ಅಮ್ಮಣ್ಣಯ್ಯನಿಗೆ ಮದ್ದಳೆಯ ಸಾಕಿಯಾಗಿ ನೀಡುತ್ತಾ ಇದ್ದರು. ದೇವರಂತ ಸುಬ್ರಹ್ಮಣ್ಯ ಭಟ್ ಅವರು ಚೆನ್ನೈಯಲ್ಲಿ ಸಹಕರಿಸುತ್ತಾ ಇದ್ದರು. ಅದೇ ಹಿಮ್ಮೇಳದ ವೈಭವವನ್ನ
ನಾವಿಲ್ಲಿ ಹಾಡುವುದಕ್ಕೆ ಸಾಧ್ಯವಾಗ್ತದೆ. ಬಹಳ ಯಶಸ್ವಿಯಾಗಿ ಈ ಹಾಡನ್ನು ಹಾಡಿದ್ದಾರೆ. ಮುಂದೆ ಶೃಂಗಾರ ಮುಗಿದ ಕೂಡಲೇ ಭಕ್ತಿಯ ಭಾವ ಎನ್ನುವುದು ಬರಲೇಬೇಕಾಗ್ತದೆ. ಹಾಗಾಗಿ ಸುಬ್ರಹ್ಮಣ್ಯ ದಾರೇಶ್ವರವರು ದೇವಿದಾಸ ಕವಿಯಿಂದ ರಚಿಸಲ್ಪಟ್ಟಂತಹ ಸಂಧಾನದ ಭಕ್ತಿಯ ವಿಶ್ವರೂಪ ದರ್ಶನವನ್ನು ಹಾಡುವಂತಹ ಹಾಡನ್ನು ಹಾಡಲಿದ್ದಾರೆ. ನಿನ್ನ ಸೇವಕನಾದೊಡನೆ ಒಲಿದೀಗ ನಿಜವನು ನಿನ್ನ ಸೇವಕನಾದೊಡನೆ ನಿನ್ನ ನಿಜ ಸಾಲದಲ್ಲಿ ತೋರಿಸಿ ರಕ್ಷಿಸೋ ನಿನ್ನ ನಿಜವನು ಸಾದರದಿ ತೋರಿಸಿ ರಕ್ಷಿಸು ಕಾರುಣದೊಳಗೆಂದು ಆದೊಡರ್ಜುನ ನೋಡೆನುಗ ಕಮಲೋದರನು ಕೈಗೊಂಡ ರಕ್ತದನಾಗಿ ಪುರುಷನು ನಿಜ ಶ್ರೀ ವಿಶ್ವತಾಪ್ರತಿಯ ನೋಡಿದನು ಕಲಿವಾದ ವಿಶ್ವಮೂರ್ತಿಯ ದಿವ್ಯ ದೇಹವನ್ನು ನೋಡಿದನು ಕಲಿಪಾತ ವಿಶ್ವಮೂರ್ತಿಯ ದಿವ್ಯ ಕಾಡದೇಹದೊಳು ಅಷ್ಟವಸುರುದ್ರ ಸೋಮನದರು ಕೂಡಿರುವ ಸಪ್ತರ್ಷಿ ಗರುಡ ಕಿನ್ನರ ಸಾಧ್ಯರುಡಗ ನಗಿಸಾಗರಗಳ ನೋಡಿದ ರೋಹಿ ನವ ಕಾಂತಾರ ಗಿರಿತರು ನಿಕಾಯದ್ಯೋ ಮಾನವಾದಿ ಚತುರ್ಥವರ್ಣ ಮೃಗಪಕ್ಷಿಗಳು ಕೂಡಿದ್ದ ಗುರು ಭೀಷ್ಮ ಕರ್ಣ ಕೌರವ ಧರ್ಮಯಾದಿ ಸಕಲರನ್ನು ಕಾಣುತ್ತ ಕಲಿಪಾರ್ಥ ತಾವೆರಗಾಗಿ ಕಂಡು ತಾನೇ ಶಿವ ಶಿವ
ಲಕ್ಷ್ಮಿಯ ಗಂಡ ನಿಮ್ಮನು ತಿಳಿಯದೆ ಕಣ್ಣು ತಲೆವಾಯಿದರು ಶಿವ ಶಿವ ಕುಂಡಲಿ ಕಾಮಕನ ಮೈ ಮೇಲೆ ಪಂಡತಾರದೊಂದು ತಲೆವೆ ಲಕ್ಷ್ಮಿಯ ಗಂಡ ನಿಮ್ಮನು ತಿಳಿಯದೆ ಲಕ್ಷ್ಮಿಯ ಗಂಡ ನಿಮ್ಮನು ತಿಳಿಯದೆ ಜರದೆ ಲಕ್ಷ್ಮಿಯ ಗಂಡ ನಿಮ್ಮನು ತಿಳಿಯದೆ ಇದೆ ನಿರಂಜನ ತತ್ವ ಓಂ ನಮೋ ಭಗವತೆ ವಾಸುದೇವಾಯ ಇದೆ ನಿರಂಜನ ತತ್ವ ಸಾಮ್ರಾಜ್ಯದ ಸಂಗಾಳಿಗೆ ನಾವು ಕೊಡುವು ಮೈ ಮರೆದೆವು ಶರೀರದ ಮದ ಮುಖದಿ ಬಂಧುಗಳಿಗೆ
ಮಿತ್ರ ಕಡಕಿಯ ನುಡಿಯ ಕೇಳುತ್ತ ನಾಲ್ಕು ನಾರಿ ಚಿತ್ರ ಪರಿಪೋಗಿರುವುದಕ್ಕೆ ಮತ್ತೆ ಕೇಳಿದಳು ಅರ್ಜುನನ ಮಗನವನು ನಾರಿ ಚಿತ್ರಾಂಗದೆ ಚಿತ್ರದಲ್ಲಿ ಮರಿತೋಜನಾಡಿ ಮತ್ತೆ ಕೇಳಿದಳು ಅರ್ಜುನನ ಮಗನವನು ಮತ್ತೆ ಅರ್ಜುನನ ಹದನಗಳನ್ನು ಚಿತ್ತದಲ್ಲಿ ತೋರಿಸುವುದಕ್ಕೆ Bye.
ಶಾಲೆ ಕೊಡುವೆ ನುಡಿ ಚಂಗ
ರಮಣ ಆ ಆ ಆ
ಮುಂದೆ ಜ್ಞಾನೇಶ್ವರರಿಂದ ಪುಸ್ತೋಟ ಮಂಜುನಾಥ್ ಭಾಗವತರಿಂದ ರಚಿಸಿದ ರಾವಣ ವಧೆ ಪ್ರಸಂಗದ ರಾವಣ ವಿಶ್ವರೂಪವನ್ನು ಕಾಣುವಂತಹ ಸನ್ನಿವೇಶ ಕಂಡನು ವಿಶ್ವರೂಪವ. ಬ್ರಹ್ಮಾಂಡ
ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಪೊರೆವ ಶ್ರೀ ವಿಮಲ ಮೂರ್ತಿಯನ್ನು ಕರಸರಸಿರುವುದರಲ್ಲಿ ಮೆರೆವ ಶಾಂತ ಜಲವ ಬಿಡಿದು ನಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಂಡ 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 ದಶಗಳ ತನ್ನೊಡುತ್ತಾರೆ ನುಡಿಗುತ್ತಿದ್ದರು ಆ ಆ ಕಂಡನಾಗ ವಿಶ್ವರೂಪವ ಕಂಡನಾಗ ವಿಶ್ವರೂಪವ ರಾವಣೇಂದ್ರ ಕಂಡ ವಿಶ್ವರೂಪವ ಅಸುರೇಂದ್ರ ಕಂಡನಾಗ ವಿಶ್ವರೂಪವ ಕಂಡು ತಿಳಿಯಲಾರೆ ವಿಶ್ವರೂಪ ಕಂಡು ತಿಳಿಯಲಾರೆ ರಘುವರನ ಕಂಡು ತಿಳಿಯಲಾರೆ ತಿಳಿದುಕೊಂಡು ಬಾಳಲಾರೆ ಕಂಡು ತಿಳಿಯಲಾರೆ ತಿಳಿದುಕೊಂಡು ಬಾಳಲಾರೆ ಬಾಳಿಕೊಂಡು ಸುಖಿಸಲಾರೆ ಬಾಳಿಕೊಂಡು ಸುಖಿಸಲಾರೆ ಬಾಳಿಕೊಂಡು ಸುಖಿಸಲಾರೆ ಎನ್ನುತ್ತ ಬಂದನಾದ ವಿಶ್ವರೂಪವ ರಾವಣೇಂದ್ರ ಕಂಡನಾಗ ವಿಶ್ವರೂಪವ ಇದು ಅನಂತ ಧ್ಯಾನದಲ್ಲಿ ಸಂತತ ಇದು ಅನಂತ ಧ್ಯಾನದಲ್ಲಿ ಇದು ಅನಂತ ಧ್ಯಾನದಲ್ಲಿ ಲೀನ ಸಂತತ ಗಾನಕ್ಕೆ ಇದು ನಾದವು ನಾದವು ಗಾನಕ್ಕೆ ಇದು ನಾದವು ಇದು ನಾದವು ಗಾನಕ್ಕೆ ಇದು ನಾದವು ಜ್ಞಾನಕ್ಕೆ ಇದು ಮೋದವು ಸ್ಥಾನಕ್ಕೆ ಸ್ಥಿರವಾದವು
ವಿಶ್ವರೂಪವು ರಾಮ ಕಂಡು ಹಿಡಿಯಲಾರೆ ತಿಳಿದು ಒಂದು ಬಾಳಲಾರೆ ಬಾಡಿಕೊಂಡು ಸುಖಿತನಾರೆ ಕಂಡ ಏನಿಗ ವಿಸ್ಮಯಾಪುವ ಇರುವರಂಗ ಜ್ಞಾನದಲ್ಲಿ ಸಂತತ ಕಾಣಲು ಕೃತಿ ಮಾಡಲು ಸ್ಮೃತಿ ಕಾಣಲು ಕೃತಿ ಮಾಡಲು ಸ್ಮೃತಿ ನಾಗುಡದಿಂದ ನಲಿವೆ 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 ನಾ ತೋಡದಿಂದ ನಲಿವೆ ಕಂಡನ ವಿಶ್ವರೂಪವ ರಾವಣೇಂದ್ರ ಕಂಡನ ವಿಶ್ವರೂಪವ ಕುಮಾರನ ಬೆನ್ನಡಿರಿಗಿದಲ ಪರಣಿ ಕುಮಾರನ ಬೆನ್ನಡಿರಿಗಿದಲ ಕರಗಿದು ನಂದ ಕರಣ ಕರಗಿರುವುದ ಮರುಗುದ ಬಳಿಗಾಜಲಿನ ನೋಡಲಿಂದ ಪಾಸೋ
ಭಗವದ್ಗೀತೆಯ ಮಾತು ನೆನಪಾಗುತ್ತಾ ಇದೆ. ಕರುಣ ಏವರ ಸಹ ಅಂತ ಈ ಹಾಡನ್ನ ಕೇಳಿದಾಗ ಮಾತು ಎನ್ನುವುದು ಸತ್ಯವಾಗುತ್ತಾ ಇದೆ. ಕರುಣ ಮಾತ್ರ ರಸ ಅಂತ ಅದ್ಭುತವಾಗಿ ಕರುಣರಸದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮುಂದೆ ಬಹಳ ಪ್ರಸಿದ್ಧಿ ಹೊಂದಿದಂತಹ ಪ್ರಸಂಗ ಕವಿರತ್ನ ಕಾಳಿದಾಸ ಕೊಡಗಿನಲ್ಲಿ ಅದ್ಭುತ ಯಶಸ್ಸನ್ನು ಕಂಡಂತಹ ಪ್ರಸಂಗ. ಕಡತೋತರ ರಚನೆ ಕವಿರತ್ನ ಕಾಳಿದಾಸ ಕೂಳೂರ ಕುರುಬ ಕಾಳಿದಾಸನಾಗಿ ಮೆರೆದಂತಹ ಪ್ರಸಂಗ. ಆ ಪ್ರಸಂಗದ ಹಾಡು ಮುಕ್ಕಣ್ಣನ ಕೊಂಡಾಡಿದರು ಧಾರೇಶ್ವರ ಸಿರಿಕಂಠದಿಂದ. Hallelujah.
ಬೆಳದಿಂಗಳ ರಾತ್ರಿ ಎಲ್ಲ